ಕಳೆದ ಒಂದು ವರ್ಷದಿಂದ ಅಜಾನ್ ಮೈಕ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಬಿಜೆಪಿ ಸರ್ಕಾರ ಶಾಸಕರು ಯಾರು ಕೂಡ ಬಾಯಿ ಬಿಡ್ತಾ ಇಲ್ಲ. ನಾವು ನಿರ್ಧಾರ ಮಾಡಿದಂತೆ ಮಾಜಿ ಸಿಎಂ ಎದುರು ಪ್ರತಿಭಟನೆ ಕೂತಿದ್ದೀವಿ. ಬಿಜೆಪಿ ಶಾಸಕರ ಕಚೇರಿ ಎಲ್ಲೋ ಇದೆ, ಬೀಗ ಹಾಕಿದ್ದೀವಿ ಅಂತಾರೆ. ಕಚೇರಿ ಒಂದು ಕಡೆ ಇದ್ರೆ ಶಾಸಕರು ಒಂದು ಕಡೆ ಇರ್ತಾರೆ. ಇವರಿಗೆ ಸಂಘ ಬೇಕು, ಆದ್ರೆ ಸಂಘದ ಸಿದ್ಧಾಂತಗಳು ಬೇಡ. ಹಿಂದೂಗಳು ಬೇಕು, ಆದ್ರೆ ಹಿಂದುತ್ವ ಬೇಡ. ಮೈಕ್ ತೆರವಿಗೆ ನಾವು ಸಾಕಷ್ಟು ಮನವಿ ಮಾಡಿದ್ದೇವೆ ಎಂದು ಶ್ರೀರಾಮ ಸೇನೆ ನಾಯಕ ಪ್ರಮೋದ್ ಮುತಾಲಿಕ್ ಮತ್ತೊಮ್ಮೆ ಕಿಡಿಕಾರಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ, ಒಮ್ಮೆ ಯೋಗಿ ಆದಿತ್ಯರನ್ನ ನೋಡಿ 69,000 ಮೈಕ್ಗಳನ್ನ ತೆರವುಗೊಳಿಸಿದ್ದಾರೆ. ನೀವು 10 ಮೈಕ್ ಇಳಿಸಿ, ಕೆಲವರು ಸೊಕ್ಕಿಗೆ ಬರ್ತಾ ಇದ್ದಾರೆ. ಅವರಿಗೆ ನ್ಯಾಯಾಲಯ ಇಲ್ಲ ಎನ್ನುವಂತಾಗಿದೆ. ನಾವು ದೂರು ನೀಡಿದ್ರು ನೀವು ಕೇಳ್ತಾ ಇಲ್ಲ. ನಿಮ್ಮ ಮೌನ ಸರಿಯಲ್ಲ. ನಿಮ್ಮನ್ನ ಗೆಲ್ಲಿಸಿದ್ದು ಯಾಕೆ ಎಂದು ಬಿಜೆಪಿ ಶಾಸಕರಿಗೆ ಮುತಾಲಿಕ್ ಪ್ರಶ್ನೆ ಮಾಡಿದ್ದಾರೆ. ಆಜಾನ್ ವಿರುದ್ಧ ಹೋರಾಟ ನಡೆಸಿದ್ರು, ಅದು ಇದುವರೆಗೂ ಕೂಡ ನಿಂತಿಲ್ಲ. ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಬಿಜೆಪಿ ಶಾಸಕರು ನಿದ್ದೆ ಮಾಡ್ತಾ ಇದ್ದೀರಿ? ಇದು ಕೊನೆಯ ಎಚ್ಚರಿಕೆ. ಬಂದ್ ಮಾಡದೇ ಇದ್ದಲ್ಲಿ ಬಿಜೆಪಿ ಶಾಸಕರ ಮನೆಯ ಮುಂದೆ ಲೌಡ್ ಸ್ಪೀಕರ್ ಹಾಕ್ತೀವಿ. ನ್ಯಾಯಾಲಯದ ಆದೇಶ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕರಿಗೆ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಎಂದು ವಾಗ್ದಾಳಿ ನಡೆಸಿದ್ರು. ಇವರೆಲ್ಲರಿಗೂ ಕೂಡ ಸಂಘ ಬೇಕು, ಸಂಘದ ತತ್ವ ಬೇಡ. ಬಿಜೆಪಿ ಶಾಸಕರು ರಾಜ್ಯದಲ್ಲಿ ಸೊಕ್ಕಿನಲ್ಲಿದ್ದಾರೆ. ನಿಮ್ಮ ಅಧಿಕಾರದಲ್ಲಿ ನಮ್ಮ ಸಂಘಟನೆಗಳ ಪಾಲಿದೆ, ಇದನ್ನ ನೆನಪಿಸಿಕೊಳ್ಳಿ ಎಂದು ಹೇಳಿದರು. आवाज कुणाचे? आवाज कुणाचे?